ಲೇಖಕಿ ಸುಜಾತಾ ಶೆಟ್ಟಿ ಅವರ ಪ್ರಥಮ ಕವನ ಸಂಕಲನ ಕಾನನದ ಹೂವು ಬಿಡುಗಡೆ ಸಮಾರಂಭವು ಮುಂಬಯಿಯ ಗೋರೆಗಾಂವ್ ಕರ್ನಾಟಕ ಸಂಘದ ಕಾರ್ಯಾಲಯದಲ್ಲಿ ನಡೆಯಿತು. ಮುಂಬೈ ಕವಯಿತ್ರಿ ಲೇಖಕಿ ಸುಜಾತಾ ಶೆಟ್ಟಿ ಅವರ ಕಾನನದ ಹೂವು ಕವನ ಸಂಕಲನವನ್ನ ಗೋರೆಗಾಂವ್ ಕರ್ನಾಟಕ ಸಂಘದ ಕಾರ್ಯಾಲಯದಲ್ಲಿ ವ್ಯಂಗ್ಯ ಚಿತ್ರಕಾರ ಪಂಚ್ ಗಂಗುಳ್ಳಿ ಅವರು ಬಿಡುಗಡೆಗೊಳಿಸಿದರು. ಕವನ ಬರೆಯುವುದು, ಕಥೆ ಬರೆಯುವುದು, ಇನ್ನಿತರ ಯಾವುದೇ ರೀತಿಯ ಬರವಣಿಗೆ, ಹಾಡುವುದು, ನಾಟಕಗಳಲ್ಲಿ ಪಾತ್ರ ಮಾಡುವುದು, ಇವೆಲ್ಲವೂ ಮನುಷ್ಯ ತಾನು ನಾಗರಿಕನಾದಂತೆ ತನ್ನ ಬದುಕನ್ನು ಉನ್ನತಾಸನಗೊಳಿಸಲು ಬೆಳೆಸಿಕೊಂಡ ಹುಚ್ಚುಗಳು. ಇದರಲ್ಲಿ ಕವಿತೆ ಕವನಗಳಿಗೆ ಒಂದು ವಿಶೇಷವಾದ ಪರಂಪರೆ ಇದೆ. ಇಂದು ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಆ ವೇಳೆಗೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸ್ವಾಗತ ಮತ್ತು ಕೃತಜ್ಞತೆ ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಬೇಕೆಂದು ಆದರೂ ನಾನು ಈಗಲೇ ಹೇಳುತ್ತೇನೆ. ಯಾಕೆಂದರೆ ಇಂದಿನ ಸಡಗರಕ್ಕೆ ಅಲಂಕಾರವಾಗಿ ತಂದ ನಿಮ್ಮೆಲ್ಲರನ್ನು ನನಗೆ ಕಂಡು ಮನದಲ್ಲಾದ ಸಂತಸವನ್ನು ನಾನು ನಿಮ್ಮಲ್ಲಿ ನಿಮಗೆ ತಲುಪಿಸಲಿ. ನನ್ನೆರಡು ಮಾತುಗಳೇ ನಿಮಗೆ ತಲುಪಿಸುವುದು ಕೃತಜ್ಞತೆ.